ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲಾ ಶಾಸ್ತ್ರೀಯ ನೃತ್ಯ ಕಲಾವಿದರ ಸಂಘಟನೆಯಾದ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ ವತಿಯಿಂದ ಮಾರ್ಚ್ 25ರಂದು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಭರತಮುನಿ ಜಯಂತಿ ಕಾರ್ಯಕ್ರಮ ಜರುಗಲಿದೆ ಎಂದು ಪರಿಷತ್ನ ಅಧ್ಯಕ್ಷ ಪಿ ಕಮಲಾಕ್ಷ ಆಚಾರ್ ಅವರು ಹೇಳಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಶ್ರೀ ಮಹಾಲಿಂಗೇಶ್ವರ ದೇವಳದ ನಟರಾಜ ವೇದಿಕೆಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಈ ಕಾರ್ಯಕ್ರಮ ಜರುಗಲಿದೆ. ನೃತ್ಯರಂಗದ ಅಭ್ಯುದಯಕ್ಕಾಗಿ ಈ ಕಾರ್ಯಕ್ರಮ ನಡೆಯಲಿದ್ದು, ಹಿರಿಯ ನೃತ್ಯ ಗುರು ವಿದ್ವಾನ್ ಕುತ್ಪಾಡಿ ವಿಶ್ವನಾಥ ರೈ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ವಿದೂಷಿ ಡಾಕ್ಟರ್ ಶೋಭಿತಾ ಸತೀಶ್ ರವರು ಭರತಮುನಿಗೆ ನುಡಿನಮನ ಸಲ್ಲಿಸಲಿದ್ದು, ನೃತ್ಯ ಕಲೋಪಾಸಕರಿಂದ ಪುಷ್ಪಾರ್ಚನೆ ಮತ್ತು ನೃತ್ಯಾರ್ಚನೆ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. ಮಾರ್ಚ್ 25ನೇ ತಾರೀಕು ಆದಿತ್ಯವಾರ ನಮ್ಮ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಬೆಳಿಗ್ಗೆ 9:30ರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುತ್ತೂರಿನ ಹಿರಿಯ ನೃತ್ಯ ಗುರುಗಳಾದಂತಹ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಶ್ರೀ ಕುಟ್ಟಾಡಿ ವಿಶ್ವನಾಥ ರೈ ಅವರು ದೀಪ ಪ್ರಜ್ವಲವನ್ನು ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಬಳಿಕ ಭರತಮುನಿಗೆ ನುಡಿ ನಮನ ಅನ್ನುವಂಥ ಒಂದು ಕಾರ್ಯಕ್ರಮ, ಅಂದರೆ ನಮ್ಮೆಲ್ಲ ಕಲಾವಿದರ ಒಂದು ನಮನವನ್ನು ಆ ಭರತಮುನಿಗೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ವಿದುಷಿ ಡಾಕ್ಟರ್ ಶೋಭಿತಾ ಸತೀಶ್ ಇವರು ಮಾಡ್ತಾ ಇದ್ದಾರೆ. ಆ ಬಳಿಕ ಎಲ್ಲ ಕಲಾವಿದರಿಂದ ಕಲೋಪಾಸಕರಿಂದ ಭರತಮುನಿಗೆ ಪುಷ್ಪಾರ್ಚನೆ ನಡೆಯುತ್ತದೆ. ಪುಷ್ಪಾರ್ಚನೆ ಬಳಿಕ ನೃತ್ಯಾರ್ಚನೆ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಇದನ್ನು ಪುತ್ತೂರಿನ ಎಲ್ಲ ನೃತ್ಯ ಗುರುಗಳು ಒಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಮಾಧ್ಯಮಗೋಷ್ಠಿಯಲ್ಲಿ ಪರಿಷತ್ನ ಕಾರ್ಯದರ್ಶಿ ಚಂದ್ರಶೇಖರ ನಾವಡ, ಸದಸ್ಯರಾದ ದೀಪಕ್ ಕುಮಾರ್, ನಯನಾವಿ ರೈ ಹಾಜರಿದ್ದರು.